ಸತ್ಯಕ್ಕೆ ಸಾವಿಲ್ಲ, ಧರ್ಮಕ್ಕೆ ಅಳವಿಲ್ಲ. ಸಾವಿರಾರು ವರ್ಷಗಳಿಂದ ತುಳುನಾಡಿನ ಮಣ್ಣಿನಲ್ಲಿ ಅದೆಷ್ಟೋ ಶಕ್ತಿಗಳು ನೆಲೆಯಾಗಿವೆ. ಆದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಎಂದರೆ ಅಲ್ಲಿ ಮೊದಲು ನೆನಪಾಗುವುದೇ ಅಣ್ಣಪ್ಪ ಸ್ವಾಮಿ. ಅಹವಾಲಗಳು ಎಷ್ಟೇ ಜಟಿಲವಾಗಿರಲಿ, ಮಂಜುನಾಥನ ಸನ್ನಿಧಿಯಲ್ಲಿ ಒಂದು ಚೀಟಿ ಬರೆದಿಟ್ಟರೆ ಸಾಕು, ಅದನ್ನ ಕ್ಷಣ ಮಾತ್ರದಲ್ಲಿ ಈಡೇರಿಸುವ ಮಹಾನ್ ಶಕ್ತಿಯೇ ಆ ಅಣ್ಣಪ್ಪ ಪಂಜುರ್ಲಿ. ಧರ್ಮಸ್ಥಳ ಅಣ್ಣಪ್ಪ ಬೆಟ್ಟ ಅಂದ್ರೆ ಅದು ಬರೀ ಗುಡಿಯಲ್ಲ, ಅದೊಂದು ದೈವಿಕ ಕೋಟೆ. ಅಲ್ಲಿ ಮಹಿಳೆಯರಿಗೂ ಮಕ್ಕಳಿಗೂ ಮಾತ್ರ ಪ್ರವೇಶ ಇಲ್ಲ ಎಂಬ ಕಾನೂನೇ ಅದರ ಗಾಂಭೀರ್ಯಕ್ಕೆ ಸಾಕ್ಷಿಯಾಗಿದೆ. 800 ವರ್ಷಗಳ ಹಿಂದೆ ಕುಡುಮ ಎಂಬ ಪುಟ್ಟ ಗ್ರಾಮವಾಗಿದ್ದ ಈ ನೆಲದಲ್ಲಿ ಭೀರ್ಮಣ್ಣ ಪಾರ್ಗಡೆ ದಂಪತಿಗಳ ಅತಿಥಿ ಸತ್ಕಾರಕ್ಕೆ ಮೆಚ್ಚಿ ಧರ್ಮ ದೈವಗಳೇ ಧರೆಗಿಳಿದು ಬಂದಿದ್ದವು. ಆದ್ರೆ ಆ ಎಲ್ಲವನ್ನ ಸಾಧ್ಯವಾಗಿಸಿದ್ದು ಮಾತ್ರ ಆ ದೈವಗಳ ದೂತ ಅಣ್ಣಪ್ಪ. ಈ ಬೆಟ್ಟದ ಮೇಲೆ ಇಂದಿಗೂ ಒಂದು ವಿಚಿತ್ರ ಮೌನ ಮನೆ ಮಾಡಿದೆ. ಸುಮಾರು 800 ವರ್ಷಗಳಿಂದ ಇಲ್ಲಿ ಒಂದು ಕಟ್ಟುನಿಟ್ಟಿನ ನಿಯಮವಿದೆ. ಮಹಿಳೆಯರು ಮತ್ತು ಮಕ್ಕಳಿಗೆ ಈ ಬೆಟ್ಟದ ಮೇಲೆ ಹೆಜ್ಜೆ ಇಡಲು ಅನುಮತಿಯೇ ಇಲ್ಲ. 4 ದಿಕ್ಕಿನಿಂದಲೂ ಧರ್ಮ ದೇವತೆಗಳ ಭಯಾನಕ ಶಕ್ತಿಗಳಿಂದ ಸುತ್ತುವರೆದಿರುವ ಈ ಗುಡಿಯ ಹತ್ತಿರ ಸುಳಿಯುವುದು ಎಂದರೆ ಒಂದು ಅತೀಂದ್ರಿಯ ಲೋಕಕ್ಕೆ ಕಾಲಿಟ್ಟಂತೆ. ಇಲ್ಲಿಯ ಗಾಳಿಯಲ್ಲೂ ಅಣ್ಣಪ್ಪ ಸ್ವಾಮಿಯ ಅಪ್ಪಣೆ ಇಲ್ಲದೆ ಒಂದು ಎಲೆ ಕೂಡ ಅಲ್ಲಾಡುವುದಿಲ್ಲ ಎನ್ನಲಾಗುತ್ತದೆ. ಇತಿಹಾಸದ ಪುಟಗಳನ್ನ ತಿರುವಿ ನೋಡಿದರೆ ಮೈ ಜುಮ್ ಎನ್ನುವ ಕಥೆಯೊಂದಿದೆ. ಅಂದು ಕುಡುಮ ಕ್ಷೇತ್ರಕ್ಕೆ ಸಾಕ್ಷಾತ್ ಶಿವನೇ ಬರಬೇಕೆಂದಾಗ ಮಂಗಳೂರಿನ ಕದ್ರಿ ಸನ್ನಿಧಿಯಿಂದ ಶಿವಲಿಂಗವನ್ನ ತಂದವನು ಮನುಷ್ಯನೋ ಅಥವಾ ದೈವವೋ. ಅಣ್ಣಪ್ಪ ಎಂಬ ಈ ಅಪ್ರತಿಮ ಶಕ್ತಿಶಾಲಿ ವ್ಯಕ್ತಿ ಅಸಾಧ್ಯವಾದ ಭಾರವಾದ ಶಿವಲಿಂಗವನ್ನ ಅತಿಮಾನುಷ ವೇಗದಲ್ಲಿ ಹೊತ್ತು ತಂದು ಧರ್ಮಸ್ಥಳದಲ್ಲಿ ಪ್ರತಿಷ್ಠಾಪನೆ ಮಾಡಿದಾಗ ಇಡೀ ಭೂಮಿಯೇ ಕಂಪನವಾಗಿತ್ತು. ಅಣ್ಣಪ್ಪ ಎಂದರೆ ಕೇವಲ ಹೆಸರಲ್ಲ, ಅದು ಈ ಕ್ಷೇತ್ರದ ಅದೃಶ್ಯ ನ್ಯಾಯಾಧೀಶ. ಅಂದು ಲಿಂಗವನ್ನ ತಂದು ಮಾಯವಾದ ಆ ಶಕ್ತಿ ಇಂದಿಗೂ ಬೆಟ್ಟದ ಮೇಲೆ ನಿಂತು ಪ್ರತಿಯೊಬ್ಬ ಮೋಸಗಾರನ್ನ ವಂಚಕನನ್ನ ತನ್ನ ತೀಕ್ಷ್ಣ ದೃಷ್ಟಿಯಿಂದ ಗಮನಿಸುತ್ತಾನೆ ಇರುತ್ತಾನೆ. 800 ವರ್ಷ ಹಿಂದೆ ದಕ್ಷಿಣ ಕನ್ನಡದ ಮಲ್ಲಾರ್ಮಡಿ ಅಂದ್ರೆ ಈಗಿನ ಧರ್ಮಸ್ಥಳ ಕುಡುಮ ಎಂಬ ಹೆಸರಿನಿಂದ ಪ್ರಸಿದ್ಧಿಯಾಗಿತ್ತು. ಅಲ್ಲಿನ ನೆಲ್ಲಾಡಿ ಬೀಡು ಮನೆಯಲ್ಲಿ ಧರ್ಮಿಷ್ಠರಾದಂತಹ ಭೀರ್ಮಣ್ಣ ಪಾರ್ಗಡೆ ಮತ್ತು ಅಮ್ಮು ಬಲ್ಲಾಳಿ ದಂಪತಿ ವಾಸವಾಗಿದ್ದರು. ದಂಪತಿಯ ಆತಿಥ್ಯಕ್ಕೆ ಮೆಚ್ಚಿದ 4 ಧರ್ಮ ದೈವಗಳು ಅಂದ್ರೆ ಕಾಳರಾಹು, ಕಾಳರ್ಕಾಯಿ, ಕುಮಾರಸ್ವಾಮಿ, ಕನ್ಯಾಕುಮಾರಿ ಪರಗಡೆಯವರ ಕನಸಿನಲ್ಲಿ ಬಂದು ನೆಲ್ಲಾಡಿ ಬೀಡವನ್ನ ತಮಗೆ ಬಿಟ್ಟು ಕೊಡುವಂತೆ ಸೂಚಿಸಿ ಆಶೀರ್ವಾದ ಮಾಡುತ್ತಾರೆ. ದೈವಗಳ ಆಜ್ಞೆಯಂತೆ ಪರಗಡೆಯವರು ದೈವಸ್ಥಾನವನ್ನ ನಿರ್ಮಿಸಿ ಪೂಜೆ ಆರಂಭಿಸುತ್ತಾರೆ. ಅಂದಿನಿಂದ ಕುಡುಮವು ಧರ್ಮ ದೈವಗಳ ವಾಸವಾಗಿತ್ತು. ನಂತರ ಅರ್ಚಕರ ಸಲಹೆಯಂತೆ ಶಿವಲಿಂಗ ಸ್ಥಾಪಿಸಲು ನಿರ್ಧರಿಸಲಾಯಿತು. ದೈವಗಳ ದೂತನಾದ ಅಣ್ಣಪ್ಪ ಸ್ವಾಮಿ ಮಂಗಳೂರು ಹತ್ತಿರ ಇರುವ ಕದ್ರಿಯಿಂದ ಮಂಜುನಾಥೇಶ್ವರ ಲಿಂಗವನ್ನ ತಂದು ಇಲ್ಲಿ ಪ್ರತಿಷ್ಠಾಪಿಸಿದನು ಎನ್ನುವ ಐತಿಹ್ಯ ಈಗಲೂ ಇದೆ. ಅಂದಿನಿಂದ ಅಣ್ಣಪ್ಪ ಸ್ವಾಮಿಯ ಶಕ್ತಿ ಹಾಗೂ ಮಹಿಮೆಯನ್ನ ಬಲ್ಲವರು ಆ ದೈವಗಳ ಮಹತ್ವ ಬಲ್ಲವರಾಗಿದ್ದಾರೆ. ಅಷ್ಟಕ್ಕೂ ಆ ಅಣ್ಣಪ್ಪ ಸ್ವಾಮಿಯ ಉಗಮ ಹೇಗಾಯಿತು, ಅಣ್ಣಪ್ಪ ಸ್ವಾಮಿ ಅಂದರೆ ಯಾರು, ಅಣ್ಣಪ್ಪ ಸ್ವಾಮಿಗೆ ಯಾಕಷ್ಟು ಭಯ ಪಡುತ್ತಾರೆ ಅನ್ನೋದನ್ನ ಗಮನಿಸಿದಾಗ ಅದಕ್ಕೆ ನಾನಾ ಪೌರಾಣಿಕ ಕಥೆಗಳು ಕೂಡ ಚಾಲ್ತಿಯಲ್ಲಿವೆ. ಅಂತಹ ಒಂದು ಕಥೆಗಳ ಪೈಕಿ ಒಂದು ಅಂದ್ರೆ ಧರ್ಮದೊಡೆಯ ಮಂಜುನಾಥನ ಆಪ್ತ ಸೇವಕನೇ ಅಣ್ಣಪ್ಪ ಪಂಜುರ್ಲಿ. ಪಂಜುರ್ಲಿ ದೈವಗಳೆಂದರೆ ತಿಳಿಯದವರು ಯಾರಿದ್ದಾರೆ ಹೇಳಿ? ಹೌದು, ಇದು ಬಹಳ ಕಾರಣಿಕ ಶಕ್ತಿಗಳಲ್ಲಿ ಒಂದು. ಮಂಜುನಾಥ ಸ್ವಾಮಿ ಮತ್ತು ಪರಮೇಶ್ವರಿಯ ಪ್ರೀತಿಯ ಮಗನಾಗಿ ತುಳುನಾಡಿನ ಕಾರಣಿಕ ಶಕ್ತಿಯಾಗಿ ನಿಂತವನೇ ಈ ಶ್ರೀ ಸ್ವಾಮಿ ಅಣ್ಣಪ್ಪ ಪಂಜುರ್ಲಿ. ಈ ಕಾರಣಿಕ ಶಕ್ತಿಯಾದ ಪಂಜುರ್ಲಿ ದೈವಗಳ ಬಗೆಗಿನ ಪುರಾಣವನ್ನ, ಕಥೆಯನ್ನ ಅಥವಾ ಶ್ರೀ ಸ್ವಾಮಿಯ ಮೂಲವನ್ನ ತಿಳಿಯುವ ಹಂಬಲವಂತೂ ಎಲ್ಲರಿಗೂ ಇದ್ದೇ ಇರುತ್ತದೆ. ಈ ದೈವದ ಮೂಲವನ್ನ ಕೆದಕಿದಾಗ ಅದು ದೈವದ ಒಡೆಯನಾದಂತಹ ಪರಶಿವನಿಂದ ವರಪ್ರಸಾದವನ್ನ ಪಡೆದು ತುಳುನಾಡು ಪುಣ್ಯಭೂಮಿಯಲ್ಲಿ ನೆಲೆಯಾದ ಮಹಾದೈವವೇ ಶ್ರೀ ಪಂಜುರ್ಲಿ ದೈವ ಎಂಬ ಕಥೆ ಇದೆ. ಆ ಕಥೆಯ ಅನ್ವಯ ಒಮ್ಮೆ ಅಣ್ಣ ತಂಗಿಯಂತೆ ಬಾಳುತ್ತಿದ್ದ 2 ಹಂದಿಗಳು ಘಟ್ಟವನ್ನ ಇಳಿದು ತುಳುನಾಡಿನ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ಸೇವೆ ಮಾಡಲು ಬಂದವು. ಆಗ ಆ 2 ಹಂದಿಗಳ ಸೇವೆ ಮತ್ತು ಭಕ್ತಿಗೆ ಮೆಚ್ಚಿ ನೀವು ಇನ್ನು ಮುಂದೆ ಗಂಡ ಹೆಂಡರಾಗಿ ಬಾಳಿ ಅಂತ ಆ ಶಿವನು ವರವನ್ನ ನೀಡುತ್ತಾನೆ. ಆ ವರವನ್ನು ಪಡೆದು ಗಂಡ ಹೆಂಡತಿಯರಾಗಿ ಬಾಳಿ ಮುಂದೆ ಹೆಣ್ಣು ಹಂದಿ ಗರ್ಭಿಣಿಯಾಗಿ 4 ಮರಿಗಳಿಗೆ ಜನ್ಮವನ್ನ ನೀಡುತ್ತದೆ. ಹೀಗೆ ಆ 4 ಹಂದಿ ಮರಿಗಳು ಬೆಳೆದು ದೊಡ್ಡವರಾದ ಮೇಲೆ ಶಿವನ ತೋಟಕ್ಕೆ ಹೋಗುತ್ತವೆ. ಅದರಲ್ಲಿ ಒಂದು ಹಂದಿ ಮರಿಯನ್ನ ಕಂಡು ಪಾರ್ವತಿ ನನಗೆ ಆ ಹಂದಿ ಮರಿಯನ್ನ ತಂದುಕೊಡಿ ಅಂತ ಪರಮೇಶ್ವರನಲ್ಲಿ ಕೇಳುತ್ತಾಳೆ.
ಕೇಳುತ್ತಾಳೆ. ಅದಕ್ಕೆ ಪರಮೇಶ್ವರನು ಒಪ್ಪಿ ಆ ಹಂದಿ ಮರಿಯನ್ನು ಪಾರ್ವತಿಗೆ ತಂದು ಕೊಡುತ್ತಾನೆ. ಆ ಹಂದಿ ಮರಿಯನ್ನ ಮಗುವಿನಂತೆ ಸಾಕಿ ಸಲುಹುತ್ತಾಳೆ ಪಾರ್ವತಿ. ಹೀಗೆ ದಿನಗಳಂತೆ ಆ ಹಂದಿ ಮರಿ ಬೆಳೆದು ತುಂಟಾಟವಾಡುತ್ತಾ ಕಾಲ ಕಳೆಯುತ್ತದೆ. ಅದರ ತುಂಟಾಟವನ್ನ ಕಂಡ ಪಾರ್ವತಿಗೆ ಆ ಮುದ್ದು ಹಂದಿಯು ಬಹುವಾಗಿ ಆಕರ್ಷಿಸುತ್ತದೆ. ಒಮ್ಮೆ ಆ ಹಂದಿಯು ಪರಮೇಶ್ವರರ ಹೂದೋಟವನ್ನ ಕೆದಕಿ ಹಾಳು ಮಾಡುತ್ತದೆ. ಇದನ್ನ ಕಂಡು ಕ್ರೋಧಿತನಾದ ಪರಮೇಶ್ವರನು ಆ ಹಂದಿಯ ರುಂಡವನ್ನ ಮುಂಡದಿಂದ ಬೇರ್ಪಡಿಸುತ್ತಾನೆ. ಈ ವಿಚಾರವನ್ನ ತಿಳಿದ ಪಾರ್ವತಿಯು ದುಃಖ ತಪ್ತಳಾಗುತ್ತಾಳೆ. ಪರಮೇಶ್ವರಿಯು ಕೂಡ ಕ್ರೋಧಿತಳಾಗುತ್ತಾಳೆ. ನಂತರ ಪರಶಿವನು ಹಂದಿಯ ಮೇಲೆ ಪಾರ್ವತಿಗಿದ್ದ ಅತಿ ಪ್ರೀತಿಯನ್ನ ಕಂಡು ಸತ್ತು ಬಿದ್ದಿದ್ದ ಹಂದಿಗೆ ಮರು ಜೀವವನ್ನ ನೀಡುತ್ತಾನೆ ಎಂಬ ಕಥೆ ಇದೆ. ಹಿರಿಯರ ಪ್ರಕಾರ ತಲೆಯನ್ನು ಕಡಿದ ಜಾಗದಲ್ಲಿ ಸಿಯಾಳವನ್ನ ರುಂಡದ ಮೇಲೇರಿಸಿ ಪ್ರಾಣವನ್ನ ಕೊಡಿಸುತ್ತಾನೆ ಎಂಬ ಪರಶಿವನ ಕಥೆ ಈಗಲೂ ಇಲ್ಲಿ ಜಗಜ್ಜಾಹೀರಾತವಾಗಿದೆ. ಒಟ್ಟಾರೆಯಾಗಿ ಭೂಲೋಕದಲ್ಲಿ ಜನಿಸಿ ದೈವ ಶಕ್ತಿಯಾದ ಪರಶಿವೆಯನ್ನ ಆಕರ್ಷಿಸಿ ಪರಶಿವನಿಂದ ಗತಿಸಿ ಪುನಃ ಪಾರ್ವತಿಯ ಪ್ರೀತಿ ಮತ್ತು ಅಕ್ಕರೆಯಿಂದ ಮರುಜೀವ ಪಡೆದ ಹಂದಿಯನ್ನ ಎತ್ತಿ ಮುದ್ದಾಡುತ್ತಾಳೆ. ಪುತ್ರರೆಂಬಂತೆ ತನ್ನ ಮಾತೃ ಪ್ರೀತಿಯನ್ನ ಉಣಬಡಿಸುತ್ತಾಳೆ ಎಂಬುದು ಇಲ್ಲಿನ ಕಥೆಯಲ್ಲಿ ಕಂಡುಬರುತ್ತದೆ. ಹೀಗೆ ಈ ಎಲ್ಲಾ ಸನ್ನಿವೇಶಗಳ ನಂತರ ಪರಶಿವನು ಆ ಹಂದಿಗೆ ಅಭಯವನ್ನು ಕೂಡ ನೀಡುತ್ತಾನೆ. ನೀನು ಇನ್ನು ಮುಂದೆ ಹಂದಿಯ ರೂಪವಾದ ದೈವವಾಗು. ಭೂಲೋಕದಲ್ಲಿ ನನ್ನ ನೆಚ್ಚಿನ ದೈವವಾಗಿ ಮುಂದೆ ಗಣಮಣಿ ಎಂಬ ಬಿರುದಿನೊಂದಿಗೆ ಪ್ರಸಿದ್ಧಿಯನ್ನ ಹೊಂದುವಂತ ಆಶೀರ್ವಾದ ಮಾಡುತ್ತಾನೆ. ಅಂತೆಯೇ ನಿನಗೆ ಪಂಜುರ್ಲಿ ಎಂಬ ಹೆಸರು ನೀಡುತ್ತೇನೆ. ಈ ಹೆಸರಿನಿಂದ ನೀನು ಮುಂದೆ ಭೂಲೋಕದಲ್ಲಿ ಪ್ರಸಿದ್ಧಿಯಾಗುವೆಂಬ ವರದಾನವನ್ನ ಪರಶಿವನು ನೀಡುತ್ತಾನೆ. ಹಾಗೆ ಪಾರ್ವತಿಯು ಕೂಡ ಅಭಯವನ್ನ ಆಶೀರ್ವಾದ ಮಾಡುತ್ತಾಳೆ. ಹಂದಿ ಎಂದರೆ ತುಳುವಿನಲ್ಲಿ ಪಂಜಿ ಎಂದರ್ಥ. ಮುಂದೆ ಶ್ರೀ ಅಣ್ಣಪ್ಪ ಪಂಜುರ್ಲಿಯಾಗಿ ಭೂಲೋಕದಲ್ಲಿ ಅದರಲ್ಲೂ ತುಳುನಾಡಿನ ಕಾರಣಿಕ ದೈವವಾಗಿ ನೆಲೆಯುತ್ತಾನೆ ಎಂಬ ಜಾನಪದ ಕಥೆಯು ಜಗಜ್ಜಾಹೀರಾತವಾಗಿದೆ. ಈ ಶಕ್ತಿಯ ಮುಂದೆ ಭೂಲೋಕದ ಗಣಮಣಿ ಅಣ್ಣಪ್ಪ ಪಂಜುರ್ಲಿಯಾಗಿ ಎಲ್ಲವನ್ನ ಪಡೆದುಕೊಂಡು ದೈವನಾಗುತ್ತಾನೆ. ಮತ್ತೊಂದು ದಂತಕಥೆಯ ಪ್ರಕಾರ ಶ್ರೀ ವಿಷ್ಣು ವರಾಹ ಅವತಾರವನ್ನ ತಾಳಿದ ವೇಳೆ ಅದರ ಒಂದಂಶ ಶಕ್ತಿಯಿಂದ ಜನಿಸಿದವನೇ ಪಂಜುರ್ಲಿ ಎಂಬುದಾಗಿ ಹೇಳಲಾಗುತ್ತದೆ. ಹಾಗೆ ಈ ದೈವಗಳು ಕೈಯಲ್ಲಿ ಬೆಂಕಿಯ ದುಂದಿಯನ್ನ ಹಿಡಿದು ಬಾಯಲ್ಲಿ ಬೆಂಕಿಯ ಉಂಡೆಯನ್ನ ಉಗುಳುತ್ತಾ ಮಹಾನ್ ದೈವಗಳಾಗಿದ್ದಾರೆ. ಪರಮ ಪವಿತ್ರ ಶ್ರೀ ಧರ್ಮಸ್ಥಳ ಕ್ಷೇತ್ರ ನಿರ್ಮಾಣವನ್ನು ಮಾಡಿದ ಮಹಾದೇವನ ಪ್ರೀತಿಯ ಕುಮಾರರಾಗಿದ್ದಾರೆ. ಪಂಜುರ್ಲಿಯೊಂದಿಗೆ ಶಕ್ತಿ ದೇವತೆಗಳಾಗಿ ಧರ್ಮ ದೇವತೆ ಸತ್ಯ ದೇವತೆಯಾಗಿ ವರ್ತೆ ಪಂಜುರ್ಲಿಯೊಂದಿಗೆ ಒಡಗೂಡಿ ತಾನು ವರ್ತೆ ಪಂಜುರ್ಲಿ ಎಂಬ ನಾಮಾಂಕಿತದಲ್ಲಿ ಭಕ್ತರನ್ನ ಕಾಯುವ ಮಹಾನ್ ದೈವಗಳಾಗಿ ತುಳುನಾಡಿನ ಧರ್ಮ ದೈವಗಳಾಗಿ ಇಲ್ಲಿ ನೆಲೆಸಿದ್ದಾರೆ. ಈ ವರ್ತೆಯು ಕಲ್ಕಡನ ಪ್ರೀತಿಯ ಸಹೋದರಿಯಾಗಿ ಹಾಗೂ ಪಂಜುರ್ಲಿಗೂ ಸಹೋದರಿಯಾಗಿ ಕಾರಣಿಕ ಶಕ್ತಿಯಾಗಿ ನೆಲೆಸಿದ್ದಾಳೆ. ಕಲ್ಲುಗೂಡನು ತನ್ನ ಸಹೋದರಿಯನ್ನ ಪಂಜುರ್ಲಿಯ ಸುಪರ್ದಿಯರಿಗೆ ಕೊಟ್ಟು ನೀವು ಹೋದ ಸ್ಥಳದಲ್ಲಿ ಅಣ್ಣ ತಂಗಿಯರಾಗಿ ಭಕ್ತರ ಕಾಯುವ ದೈವವಾಗಿ ಬದುಕಿರಿ ಅಂತ ಹರಿಸುತ್ತಾನೆ. ಹೀಗಾಗಿ ಕಲ್ಕಡನು ಕಲ್ಲುರುಟಿಯೊಂದಿಗೆ ಆರಾಧನೆಗೊಂಡರೆ ಪಂಜುರ್ಲಿಯು ಕಲ್ಲುರುಟಿಯ ವರ್ತೆ ಎಂಬ ನಾಮದೊಂದಿಗೆ ಸತ್ಯ ದೇವತೆ ಪಾಷಾಣ ಮೂರ್ತಿ ಎಂಬ ಹೆಸರಿನಿಂದಲೂ ಅಣ್ಣ ತಂಗಿಯರಾಗಿಯೂ ತುಳುನಾಡು ಕಾರಣಿಕ ಶಕ್ತಿಯಾಗಿಯೂ ನೆಲೆಯಾಗಿ ಭಕ್ತರ ಕಾಯುವ ಮಹಾನ್ ದೈವರಾಗಿದ್ದಾರೆ. ಹೀಗೆ ಹಲವಾರು ಕಡೆಯಲ್ಲಿ ಕೋಲ ನಿಮೋತ್ಸವದಲ್ಲಿ ವರ್ತೆ ಪಂಜುರ್ಲಿಯಾಗಿ ಅಭಯವನ್ನ ನೀಡುತ್ತಾ ಒಂದೊಂದು ಸ್ಥಳದಲ್ಲೂ ಅಲ್ಲಿನ ಸ್ಥಳಕ್ಕೆ ಅನುಗುಣವಾಗಿ ಅಲ್ಲಿನ ಅನ್ವರ್ಥ ನಾಮದಲ್ಲಿ ಅಲ್ಲಲ್ಲಿ ದೈವಗಳಾಗಿ ನೆಲೆಯಾಗಿದ್ದಾರೆ ಅಣ್ಣಪ್ಪ ಪಂಜುರ್ಲಿ. ಅಲ್ಲದೆ ಕುಪ್ಪೆ ಪಂಜುರ್ಲಿ, ಅಣ್ಣಪ್ಪ ಪಂಜುರ್ಲಿ, ಕಲ್ಯ ಪಂಜುರ್ಲಿ, ಒಡತೆ ಪಂಜುರ್ಲಿ, ಬಗ್ಗು ಪಂಜುರ್ಲಿ ಹಾಗೆ ಅನೇಕ ಸ್ಥಳಗಳಲ್ಲಿ ಅನೇಕ ಹೆಸರುಗಳಲ್ಲಿ ಪ್ರಖ್ಯಾತಿಯನ್ನ ಹೊಂದಿ ಕೋಲಬಲಿ ನೇಮ ಭೋಗಗಳನ್ನ ಪಡೆಯುತ್ತಾ ಭಕ್ತರ ಕಾಯುತ್ತಾ ನೆಲೆ ನಿಂತಿದ್ದಾರೆ. ಮೂಲ ಪಂಜುರ್ಲಿಯು ಈಗಿನ ಧರ್ಮಸ್ಥಳದ ಅಣ್ಣಪ್ಪನೇ ಎಂದು ನಂಬಲಾಗಿದೆ. ಅಲ್ಲದೆ ತಾನು ನೆಲೆ ನಿಂತ ಊರಿಗೆ ಅನುಗುಣವಾಗಿ ಪಂಜುರ್ಲಿ ಹೆಸರು ಬದಲಾಗುತ್ತಾ ಹೋಗುವುದು ಒಂದು ವಿಶೇಷ. ಅಣ್ಣಪ್ಪ ಪಂಜುರ್ಲಿ, ಅಂಗಳ ಪಂಜುರ್ಲಿ, ವರ್ಣರ ಪಂಜುರ್ಲಿ, ಬಗ್ಗು ಪಂಜುರ್ಲಿ, ತೈಂಬೈಲು ಪಂಜುರ್ಲಿ ಹೀಗಾಗಿ 10 ಪಂಜುರ್ಲಿ ದೈವಗಳ ಪ್ರಭೇದ ಪಟ್ಟಿ ಬೆಳೆಯುತ್ತದೆ. ತುಳುನಾಡಿನಲ್ಲಿ ದೇವಾರಾಧನೆಗೆ ಎಷ್ಟು ಮಹತ್ವ ನೀಡಲಾಗುತ್ತದೆಯೋ ಅಷ್ಟು ಮಹತ್ವವನ್ನು ದೈವಾರಾಧನೆಗೂ ಕೂಡ ನೀಡಲಾಗುತ್ತದೆ. ಪಂಜುರ್ಲಿ ಎಂಬ ಪದವು ಸಾಂಪ್ರದಾಯಿಕವಾಗಿ ಪಂಜಿದ ಕುರ್ಲೆ ಎಂಬ ಪದದಿಂದ ಬಂದಿದೆ. ಅಂದರೆ ತುಳುನಾಡಿನಲ್ಲಿ ಎಳೆಯ ಕಾಡು ಹಂದಿ ಎಂದರ್ಥ. ತುಳುನಾಡಿನ ಪ್ರಾಚೀನ ದೈವಗಳಲ್ಲಿ ಪಂಜುರ್ಲಿಯು ಒಂದು. ಹೀಗೆ ಪಂಜುರ್ಲಿಯ ಎಡಗನ್ನು ನೋಡುವುದರಿಂದ ಯಾವುದೇ ದುಷ್ಟ ಶಕ್ತಿಗಳ ದೃಷ್ಟಿ ಬೀರಿದ್ದರೂ ಸರ್ವನಾಶ ಹೊಂದುತ್ತದೆ, ಜೀವನದಲ್ಲಿ ಬೆಳವಣಿಗೆಯಾಗುತ್ತದೆ ಎಂಬ ಮಾತುಗಳು ಇಲ್ಲಿವೆ. ಅಲ್ಲದೆ ಪಂಜುರ್ಲಿ ಕೋಲ ಧರಿಸುವ ವ್ಯಕ್ತಿಯ ಉಸಿರು ತಾಕಿದರೆ ಸಾಕು ಸಮಸ್ಯೆಗಳು ನಿವಾರಣೆ ಆಗುತ್ತವೆ ಎನ್ನುವ ನಂಬಿಕೆ ತುಳುನಾಡಿನ ಜನರಲ್ಲಿದೆ. ಅಂತೂ ಪಂಜುರ್ಲಿ ದೈವದ ಶಕ್ತಿ ಹಾಗೂ ಮಹಿಮೆಯಿಂದ ತುಳುನಾಡು ಇಂದು ಸಮೃದ್ಧವಾಗಿದೆ ಎಂದರೆ ತಪ್ಪಾಗಲಾರದು. ನೆನಪಿರಲಿ, ಧರ್ಮಸ್ಥಳದ ಮಣ್ಣಿನಲ್ಲಿ ಅನ್ಯಾಯಕ್ಕೆ ಜಾಗವಿಲ್ಲ. ಮನುಷ್ಯನ ಕಣ್ಣಿಗೆ ಮಣ್ಣೆರಚುವುದು, ಆದರೆ ಆ ಅಣ್ಣಪ್ಪನ ದಿವ್ಯ ದೃಷ್ಟಿಯಿಂದ ತಪ್ಪಿಕೊಳ್ಳಲು ಸಾಧ್ಯವೇ ಇಲ್ಲ. ನೀವು ಎಸಗಿದ ಮೋಸಕ್ಕೆ ಸಾಕ್ಷಿ ಇಲ್ಲ ಅಂತ ಬೀಗಬೇಡಿ. ಕತ್ತಲಲ್ಲಿ ನಡೆದ ಪಿತಿರಿಗೂ ಆ
ಪಂಜುರ್ಲಿಯೇ ಸಾಕ್ಷಿಯಾಗುತ್ತಾನೆ. ನ್ಯಾಯದ ಗಂಟೆ ಮೊಳಗಿದಾಗ ಅಧರ್ಮ ಕೋಟೆಗಳು ಪುಡಿಪುಡಿಯಾಗಬೇಕು. ಇದು ಕೇವಲ ನಂಬಿಕೆಯಲ್ಲ, ಶತಮಾನಗಳಿಂದ ನಡೆಯುತ್ತಾ ಬಂದಿರುವ ಅಪ್ರತಿಮ ಸತ್ಯ. ಸತ್ಯವಂತರಿಗೆ ಸಕಲ ಐಶ್ವರ್ಯವನ್ನ, ವಂಚಕರಿಗೆ ತಕ್ಕ ಶಿಕ್ಷೆಯನ್ನ ನೀಡುವ ಆ ಅಣ್ಣಪ್ಪ ಪಂಜುರ್ಲಿಯ ಕೃಪೆ ಸದಾ ನಿಮ್ಮ ಮೇಲೆ ಇರಲಿ ಅಂತ ನಾವು ಕೂಡ ಬೇಡಿಕೊಳ್ಳುತ್ತೇವೆ. ಕಣ್ಣಿಗೆ ಕಾಣುವ ನ್ಯಾಯ ದೇವತೆಗಳ ಮುಂದೆ ತಪ್ಪು ಒಪ್ಪಿಕೊಂಡರೆ ಕ್ಷಮೆಗುಂಟು, ಅಡಗಿಸಿಟ್ಟರೆ ಅಣ್ಣಪ್ಪನ ದಂಡನೆ ಖಂಡಿತ ಎನ್ನುವುದು ಮಾತು ಇಲ್ಲಿ ಜಗಜ್ಜಾಹೀರತವಾಗಿದೆ. ವೀಕ್ಷಕರೇ, ನಿಮ್ಮಲ್ಲಿ ಯಾರಿಗಾದರೂ ಸಂತಾನ ಸಮಸ್ಯೆ, ವಿವಾಹ ಸಮಸ್ಯೆ ಇದ್ದರೆ ಈ ಪಂಡಿತರನ್ನ ಈಗಲೇ ಸಂಪರ್ಕಿಸಿ. ಪಂಡಿತ್ ವೈದ್ಯ ನೋಡಿ ರಾಮಜ್ಜ, ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು, ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್. ಗೆಟ್ 100% ಸೊಲ್ಯೂಷನ್ ಟು ಆಲ್ ಯುವರ್ ಪ್ರಾಬ್ಲಮ್ಸ್. ಶ್ರೀ ಪ್ರತ್ಯಂಗಿರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು. ಫೋನಿನ ಮೂಲಕ ನೇರ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಇವರ ದೂರವಾಣಿ ಸಂಖ್ಯೆ 9008220252. ಸ್ನೇಹಿತರೆ, ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ಮಂಜುನಾಥ, ಜೈ ಪಂಜುರ್ಲಿ ಅಣ್ಣಪ್ಪ ಅಂತ ಬರೆಯಿರಿ.